ವೈದ್ಯಕೀಯ ಕಾಲೇಜುಗಳು ಪ್ರಾರಂಭ ಆಗಿರುವುದರಿಂದ ತನಿಖೆಯು ಮುಂದುವರಿಯುತ್ತೆ. ಅಲ್ಲದೆ ಕೆಲಸ ಮಾಡಿರುವ ಗುತ್ತಿಗೆದಾರರ ಬಾಕಿ ಬಿಲ್ಗಳನ್ನು ಷರತ್ತುಬದ್ಧವಾಗಿ ತನಿಖಾ ವರದಿಯನ್ನು ನಿರೀಕ್ಷೆ ಮಾಡಿ ಪಾವತಿಸಲು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ. ಕಾಲೇಜುಗಳ ಕಾಮಗಾರಿ ನಿಲ್ಲಬಾರದು ಎಂಬ ದೃಷ್ಟಿಯಿಂದ ಈ ತೀರ್ಮಾನ ಕೈಗೊಂಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಹಾವೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ರಾಜ್ಯದ 4 ವೈದ್ಯಕೀಯ ಕಾಲೇಜುಗಳ ನಿರ್ಮಾಣದಲ್ಲಿ ಆಗಿರಬಹುದಾದ ಅಕ್ರಮದ ತನಿಖೆಗೆ ಸಂಬಂಧಿಸಿದ ಪ್ರಶ್ನೆಗೆ ಈ ರೀತಿ ಉತ್ತರ ನೀಡಿದರು. ಈಗಿನ ಸರ್ಕಾರದಲ್ಲಿಯೂ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಉದ್ದೇಶ ಸರ್ಕಾರಕ್ಕೆ ಇದೆ. ಹೀಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವವರನ್ನ ಪತ್ತೆ ಹಚ್ಚಿ ಶಿಕ್ಷಿಸುವ ಕೆಲಸವನ್ನ ಮಾಡುತ್ತೇವೆ ಎಂದರು. ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಿಗೆ ಅಕ್ಕಿ ಕೊರತೆ ಕಾಡ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿ, ಅಕ್ಕಿ ಹಾಸ್ಟೆಲ್ಗೆ ಆಗಲಿ ಫಲಾನುಭವಿಗೆ ಆಗಲಿ ನೀಡುವ ಅಕ್ಕಿ ಸರಬರಾಜಿಗೆ ಕೊರತೆ ಇಲ್ಲ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು. ಎಲ್ಲ ಬಿಡಿ ಕಂಪ್ಲೀಟ್ ಆಗಿದೆ ಸರ್. ಮತ್ತೆ ಎಲ್ಲ ಕಂಪ್ಲೀಟ್ ಆಗಿದೆ. ಮೊನ್ನೆ ತಾವು ಅಪ್ರೂವ್ ಮಾಡಿಕೊಟ್ಟಿದ್ದೀರಾ ಸರ್. 150 + 150 300 ಸ್ಟೂಡೆಂಟ್ಸ್ ಸರ್ ಆಲ್ರೆಡಿ ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಇದು ನಡೀತಾ ಇದೆ. ಸೆಕೆಂಡ್ ಇಯರ್ ನಡೀತಾ ಇದೆ ಸರ್. ಕ್ಲಿನಿಕಲ್ ಅಟ್ಯಾಚ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ ಸರ್. 300 ಬೆಡೆಡ್ ಹಾಸ್ಪಿಟಲ್ ನಡೀತಾ ಇದೆ. ಕ್ಲೋಸ್ ಮಾಡಿ all are second year. You will know that MBBS ಅನ್ನಿಸ್ತಾನೆ. ಬಸವಣ್ಣ ಗೊತ್ತಾ? ಹೇಳಿ ಯಾರು ಬಸವಣ್ಣ ಅಂದರೆ? ಯು ಆಲ್ ಸ್ಟಡಿಂಗ್ ಮೆಡಿಷನ್ ಅಲ್ವಾ? PU ಪಾಸ್ ಮಾಡಿದ್ದೀರಿ, ಫಸ್ಟ್ ಇಯರ್ MBBS ಮಾಡಿದ್ದೀರಿ, ಸೆಕೆಂಡ್ ಇಯರ್ MBBS ಮಾಡಿದ್ದೀರಿ. ಯಾಕೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ? ಕನ್ನಡ ಸಂಸ್ಕೃತಿಗೆ ಅವರು ತುಂಬ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರು ವಚನಗಳಿಂದ ಅವರು ಸಮಾಜ ಸುಧಾರಣೆ ವಚನ ಕೊಟ್ಟಿರೋದ್ರಿಂದ ಏನಾಯಿತು ಸರ್? ಸಮಾಜ ಸುಧಾರಣೆಯನ್ನು ಅವರು ವಚನಗಳ ಮೂಲಕ ತರಕ್ಕೆ ಪ್ರಯತ್ನ ಪಡ್ತಾರೆ ಸರ್. ಅವ್ರಿಗೆ ಮಾತ್ರ ಅಲ್ಲದೆ ಅವ್ರ ಥರನೇ ಯಾರ್ಯಾರಿಗೆ ವಚನಗಳ ಮೂಲಕ ಸಮಾಜ ಸುಧಾರಣೆ ತರಬೇಕು ಅಂತ ಆಸಕ್ತಿ ಇರೋದು. ಸುಧಾರಣೆ ಅಂದರೆ ಯಾವುದೇ ಥರ ಇವಾಗ ಮೂಢನಂಬಿಕೆಗಳಾಗಲಿ ನಿಮಗೆ ಅರ್ಧಂಬರ್ಧ ಗೊತ್ತಿದೆ, ಹೇಳಕ್ಕೆ ಬರೋಲ್ಲ. ಇಲ್ಲ ಸರ್, ಮೇಲು ಕೇಳು ಅಂತ ಎಲ್ಲ ತಿಳ್ಕೋಬೇಕಯ್ಯ. ಜಾತಿ ವರ್ಗ ಹೋಗಿ ಯು ಆರ್ ಆಲ್ ಸ್ಟೂಡೆಂಟ್ಸ್ ಓನ್ಲಿ. ಟು ವಿಚ್ ಕಮ್ಯುನಿಟಿ